ಹಾಯ್ ಜಿತೇಶ್ ಬ್ರ ಹಾಯ್ ಜಿತೇಶ್ ಬ್ರ ದೂರಪ್ಪ ಯಾರು ಉಲ್ಲಾರತ್ತೆ ಚಾಂಡೆ ಜಿತೇಶ್ ಬ್ರದರ್ ಲೈಕ್ ಕೊರಲೆ ಲೈಕ್ ಕೊಡ್ತು ಜರಡ ದೊಡ್ಡಪ್ಪ ಹಾಯ್ ಹೇಗಿದ್ದೀರಾ? ಟೀ ಆಯಿತಾ? ಹಾಗೆ ಒಂದು ಲೈಕ್ ಕೊಡಿ. ಲೈಕ್ ಡನ್, ಥ್ಯಾಂಕ್ ಯು. ಲೈಕ್ ಡನ್ ಮುದ್ದು ಸಿಸ್, ಥ್ಯಾಂಕ್ ಯು ಜಿತೇಶ್ ಬ್ರದರ್. ಚಾ ಪರಿಯಾರ ದಾದಿ ತಿಂಡಿ ತಿಂಡಾರು ಬರ್ಸೊಂಡೆ ಕನತರ ಬಂಗಾರ ಪರೊಂದುಲ್ಲೆ ಚಾ ಅಂದೆ ಎಂಕ್ಲೆಗಳ ಅಂತ ಕೊರ್ಲವಿ ಒರಿಯ ಪರಚ್ ಮಾತೆರೆಗಳ ಪಟ್ಟದು ಪರ್ಲಿ. ಐ ಆಮ್ ಫೈನ್, ಹೌ ಆರ್ ಯು? ನಾನು ಕೂಡ ಚೆನ್ನಾಗಿದ್ದೇನೆ ದೊಡ್ಡಪ್ಪ, ಚೆನ್ನಾಗಿದ್ದೇನೆ. ಮಧ್ಯಾಹ್ನ ಏನು ಸ್ಪೆಷಲ್ ಇತ್ತು ನಿಮಗೆ? ಟೀ ಇನ್ನೂ ಇಲ್ಲ, ನಿಮ್ದಾಯ್ತಾ? ನಂದು ಕೂಡ ಆಗಿಲ್ಲ ದೊಡ್ಡಪ್ಪ. ಜಿತೇಶ್ ಬ್ರದರ್ ಬಂಗಾರ ಕನತರಿ ലൈവ് ഉണ്ടാണ്ടാർന്ന ഹരിനക്കന ലൈവ് ആവുന്നുണ്ട്. ಮುದ್ದು ದಾದ ಗೊತ್ತುಂಡೆ ಎ ಟುಗೆದರ್ ಲೈವ್ ಬರ್ತನೆ ದಾದಾಂಡಿಗೆ ದಾಯಿಗೆ ದಾದಾಂಡು ದಾಲ ಪ್ರಾಬ್ಲಮ್ ಅಂಡ ರೈಸ್ ಸಾಂಬಾರು ಹೌದಾ ದೊಡ್ಡಪ್ಪ ದಾದ ಪ್ರಾಬ್ಲಮ್ ಅಂಡು ದಾಲ ಬಂಡೇರ ಬೊರ್ಚನ್ನ ದಾಲ ಬಂಡೇರ ಲೈವ್ ಎಂಡತ್ತ ಅಲ್ಪ ಲಾಸ್ಟ್ ಕೊರಿ ಬತ್ತೆ ದಾದಾಂಡಿಗೆ ಪ್ರೀತಮ್ ಒಂದು ಟುಗೆದರ್ಗ ಯಾನ್ ಯಾನ್ ತಿರ್ತು ಬತ್ತಿ ಕಾರ್ ಬತ್ತನ ಏ ದಾದಿ ಇಪ್ಪಿ ಆ ಜನ ಸರಿ ಇಜ್ಜ ಅಂದ್ ಮಾರ್ರೆ ಸಿಂಪಲ್ ಅಣ್ಣ ಹಾಯ್ ಹಾಯ್ ಎಂಡು ಮಲ್ತುಜಾರಲ್ಲ ಇವು ಎಂಡು ಮಲ್ತುಜಾರ ದಾನೆ ಬೇಗಲ ಇವು ಸರಿ ಟೈಮ್ ಅತಿ ಸಿಂಪಲ್ ಅಣ್ಣ ಅಂದು ಮಾರ ಚೆಕ್ ಅವಸ್ತೀನಿ ಎಂಚೆಂಚಿನ ಜನಕ್ಕುಲುಲ್ಲೇರ ದೇವರೇ. ಹಾ ಮುದ್ದಾಯಿ ಸೈಕೋಯಿ ಅಂದ ಲೈವ್ ಎಂಡ್ ಮಲ್ಪರ ಬಂದ್ಲೆ ಮಾರ್ರೆ ಮಲ್ಪರ ಬಂಡಾರ ಎಂಗೆ ಡೌಟ್ ಬತ್ತಂಡೆ ಕಡ ಪಾತಂಗನೆ ಒಂಚೂರು ಡೌಟ್ ಬತ್ತಂಡು ಏರ್ನ ಲೈವ್ ಮುದ್ದು ಹರಿಣೆಕ್ಕನ ಲೈವ್ ಹರಿಣೆಕ್ಕನ ಲೈವ್ ಯಾನು ಕುಡೊಂಜಿ ಮಲ್ಡು ಸಿದ್ದು ಅತ್ತ ಬೊಕೇರು ಸಿದ್ದು ಅತ್ತ ఆయన ಮೋನೆ ತೋಜವರ ರೆಡಿ ಇಜ್ಜೆ ಅಂದೆ ಆಯ್ಬ ನಾನು ಬತ್ತೆ ಒಂದು ನಿಮಿಷ ಆರು ದಾಯಿಗೆ ಮಾತೆರೆಲ್ಲ ಟುಗೆದರ್ಗೆ ಜಾಯಿನ್ ಮಲ್ಪ ಒಂದಿಲ್ಲೇರು ಗುರ್ತದಕ್ಲೇನು ಮಲ್ಪಾಡು ಇತ್ತನಕ್ಲೇನು ಬೊರ್ಚ ಅಂದು ತೋಜು ಗುರ್ತದಕ್ಲೆ ಏರ್ಲೆತ್ತಂಡ ಜಾಯಿನ್ ಮಲ್ಪಾಡು ಇತ್ತನಕ್ಲೇನು ಬೊರ್ಚಿ ಅಮ್ಮ ಪಪ್ಪ ಇಜ್ಜಿ ಪಂಡೆ ಆ ಎತ್ತಿಗೆ ಎತ್ತಿ ಕುಡೋರಿಯರ ಬೇತೆಗೆ ಆರು ಮಿಸ್ ಅದು ಮಲ್ತೀನಿ ಆರು ಮಲ್ಪರ ಚಾನ್ಸ್ ಇಜ್ಜಿ ಮೊಕುಲು ಒಲ್ಲ ಆರ್ನ ಒಂದಕ್ಕೆ ಪೋಸ್ಟ್ ಪೋದು ಜಾಯಿನ್ ಆಯ್ನ ಅಂದೆ ಇಂಕ ಡೌಟ್ ಗೊತ್ತಾಂಡೆ ಪ್ರೀತಮ್ ಬ್ರೋ ಅವು ಏರಿಯಕ್ಕೆ ಏನೊಂದಿಲ್ಲ ಜಿತೇಶ್ ತೂದು ಬರ್ತೆ ಇತ್ತ ಇಜ್ಜೇರು ಯಾನು ಕೊಡೊಂಜಿ ಮೊಬೈಲ್ ತಗೊಂದಿಲ್ಲ ಇತ್ತ ಇಜ್ಜೇರು
ಆರು ಹರಿಣೆಕ್ಕಗೆ ಮಂಡಿ ಬೆಚ್ಚಾನ ಅಂತ. ಅವ್ವಿ ಜನಪನಂದುಲ್ಲೇರಿ ಪ್ರೀತಮ್ ಗೊತ್ತು ಜಿಪ್ಪು ಪ್ರೀತಮ್ ಉಷಕ್ಕನ ಮೆಸೇಜ್ ಉಂಡು ತುಲೆ. ఆయన లైవ్డ్ యాన లైవ్డ్ ఇంచాపు నీతు అంద చెక్ అట్లే గుంచి అనుకున్నాను. ಅವೇ ಜನಪನಂದುಲ್ಲೇರು ತೂಲೆ ಪ್ರೀತ ಮಂದ ಅತ್ತ ಎಂದು. ಸಿದ್ದುಗೆ ಅವು ಎನ್ನ ಇತ್ತ ಚಾನಲ್ಗೆ ಕನೆಕ್ಟ್ ಆಗ್ತೀರಿ ಪಂಡೇರು ಗೊತ್ತಾಂಡಿ ಎನ್ನ ಚಾನಲ್ಗೆ ಕನೆಕ್ಟ್ ಆಗ್ತೀರಿಗೆ. ನಮಸ್ತೆ ರಾಜ್ಕುಮಾರ್ ಅಣ್ಣ ಎಂಚೊಲ್ಲರು ಚಾಪರಿಯಾರ ಆಯನಿಗೆ ಅಂದು ಆ ಜನನೇ ಪ್ರೀತಮ್ ಬ್ರೋ ಅವು ಆಯನೆ ಆದುಪ್ಪೋಡು ಮಾರ ಆಯ್ ಫೇಸ್ ತೋಜರ ಐಕ್ ರೆಡಿ ಆ ಜನನೇ ಒಂದೇರು ಒಂದುಲೊಂಜಿತ್ತ ಐಡಿ ಬತ್ತಂತುಲೆ ಇತ್ತೊಂಜಿ ಐಡಿ ಉಂಡು ಅವಳು ಡೊನಾಲ್ಡ್ ಟ್ರಂಪ್ ಇಂದು ತುಲೆ ಒಂದು ನಿಮಿಷ ಕಾಲ್ ಬರ್ತದೆ ಹೋಗ್ತಾನೆ. ಎಲ್ಲಿ ಹೋದ್ರಲ್ಲ ಬನ್ನಿ ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಹೈಡಲ್ಲಿರಬೇಡಿ, ಕಮೆಂಟ್ ಹಾಕಿ. ಸುನಿ ಅಕ್ಕ ಹಾಯ್ ಹಾಯ್ ಎಂಚಲ್ಲರು ಸುನಿ ಅಕ್ಕ చాండి ఆయ అంచ మలుపునగానే ఇంక డౌట్ ఆతను ప్రీతం బ్రో ఆయ ఆఫీస్డ్ టైల్స్ సీలింగ్ తోజ ಅಂತ ಲಾಸ್ಟ್ ಗಂಚ ಅಂದಿ ಎಂಕ್ ಡೌಟ್ ಆಂಡ್ ಯಾನ್ಲ ಅವೇ ಎನ್ನಿ ಲಾಸ್ಟ್ಗೆ ಇತ್ತ ಎನ್ನ ಚಾನಲ್ಗೆ ಕನೆಕ್ಟ್ ಆತ ಬಂದು ಅವಳು ಮಿತ್ತಿ ಇತ್ತೊಂಜಿ ಐಡಿ ಬತ್ತುಂಡು ಜಿತೇಶ್ ಬ್ರದರ್ ತೂಲೆಗೆ ಇತ್ತೊಂಜಿ ಐಡಿ ಉಂಡು ಅವಳ ಡೌಟ್ ಉಂಡು ತುಲೆ ಚಾಂಡೆ ಇಜ್ಜಿ ಅಕ್ಕ ಯಾನು ಸೂಪರ್ ಅಂದೆ. ಹಾಯ್ ಪ್ರೀತಮ್ ಬ್ರೋ ಇಜ್ಜೆರಾರು ಕುಡಂಜಿ ಲೈವ್ ಉಡುಲ್ಲೇರು ಹಾಯ್ ಪನಂದುಲ್ಲೇರು ಸುದೀಪಣ್ಣ ಹಾಯ್ ಹಾಯ್ ಎಂಚೊಲ್ಲರು ಚಾಂಡಿ ಚಾಪರಿಯಾರ ದಾದಿ ತಿಂಡಿ ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಲೈಕ್ ಕೊರಿಯ ಕುಡೋರ ಕೊರಡೆ ಒಂಜಿ ಸರಿ ಯಾವಣ್ಣ ಒಂಜಿ ಸರಿ ಕೊರಿಯರತ್ತೆ ಥ್ಯಾಂಕ್ ಯು. ದಾದ ಪರಿಯಾರು ದಾದಿ ತಿಂಡಾರು ಎಮ್ ಡಿ ಬ್ರೋ ಹಾಯ್ ಅಂತ ಸುನ್ನಿ ಅಕ್ಕ ಇಲ್ಲ, ಅವರು ಯಾರು ಕೂಡ ಇಲ್ಲ, ಅವರು ಇನ್ನೊಂದು ಲೈವಲ್ಲಿದ್ದಾರೆ, ಹರಿಣಕ್ಕನ ಲೈವಲ್ಲಿದ್ದಾರೆ. ಎಂಚೊಲ್ಲರು ಯಾನ್ ಸೌಖ್ಯ ಸುದೀಪಣ್ಣ ಈರೆಂಚೊಲ್ಲರು
ಚಾ ಮಿನಿ ಪರಿಹಾರ ಸುನಿ ಅಕ್ಕ ಚಾ ಪರಿಹಾರ. ಹಾಯ್ ಸುದೀಪ್ ಬ್ರೋ ಅಂತ ಸುನಿ ಅಕ್ಕ ದಾದೆ ಮಧ್ಯಾಹ್ನ ನಿನ್ನ ಕಾಜು ಪಿನಿಸ್ಪೆ ಸುಮಾರು ಬಗ್ಗೆ ಇರ್ತಾನೆ ಸುದೀಪ್ ಅಣ್ಣ ತಿಂದು ತಿಂದು ಸಾಕಾಂಡ. ಸುನಿ ಸಿಸ್ ಹಾಯ್ ಅಂತ ಸುದೀಪ್ ಅಣ್ಣ. ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ದಾನೆ ಮಾತಾ ಹಿರೇನು ಬುಡ್ದು ಬಲ್ತೀನಿ ಬಲ್ತಿನತ್ತೀಯ ಒಂಚೂರು ಅಲ್ಪ ಹರಿನೆಕ್ಕನ್ ಲೈವ್ ಚೂರು ಪ್ರಾಬ್ಲಮ್ ಆದಿತ್ತನು ಅಂಚಾಕ್ಲ ಹಂಚಿಕೋಯರು ಅಲ್ಪ ಪಾತಿರಂದುಲ್ಲೇರು. ಸುನಿ ಸಿಸ್ಸೀರ್ನ ಲೈವ್ ಬೈದೆ ಮೆಸೇಜ್ ಓದು ಜರು ಒಲ್ಲ ಕಮೆಂಟ್ ಶೋ ಆಯಿ ಜಂದಿ ಸುದೀಪ್ ಅಣ್ಣ ಇರಾರ್ನ ವೀಡಿಯೋ ಕೊಂಚ ಕಮೆಂಟ್ ಪಾಡ್ಲೆ ಆರಿರೆ ಬ್ಲೂ ಕೊಡ್ತೇನೆ. ಕೆಲವು ಬಗ್ಗೆ ಗಜಿಪ್ಪಿತ್ತಣೆ ಅಂದಣ್ಣ ಕೆಲವು ಬಗ್ಗೆ ಇತ್ತಣೆ ಒಂಜಿ ಫಂಕ್ಷನ್ ಇತ್ತಣೆ ಅಂಚ. ಹಾಯ್ ಸುನಿ ಸಿಸ್ ಪನಂದಿಲ್ಲ ಜಿತೇಶ್ ಬ್ರದರ್ ಅಲ್ಲೇ ಸುನಿ ಅಕ್ಕ ಇರಡೆ ಪಾತಿರ್ಲೆ. ಬನ್ನಿ ಬನ್ನಿ ಫ್ರೆಂಡ್ಸ್, ಕಮೆಂಟ್ ಆಗಿ ಶೋ ಆತಿಜ್ಜಿ ಅಂದಿ ಮುದ್ದು ಸಿಸ್ ಬ್ಲೂ ಇಜ್ಜತಿ ಸುದೀಪಣ್ಣ ಆರ್ನ ವೀಡಿಯೋ ಗೊಂಜಿ ಕಮೆಂಟ್ ಪಾಡ್ಲೆ ಆರು ಇರೇ ಬ್ಲೂ ಕೊರ್ಪೇರವೆ. ಸುನಿ ಅಕ್ಕ ಸುದೀಪಣ್ಣನ ಚಾನಲ್ ಗೊಂಜಿ ಬ್ಲೂ ಕೊರ್ಲೇವೆ ಓಕೆನಾ. ಎಂಕ್ ತೋಜುದುಜ್ಜಿ ಅಂದ ಬ್ಲೂ ಇಜ್ಜಿಡ ಕಮೆಂಟ್ ಶೋ ಆಪುಜಿ. ನನ್ನ ಚಾ ಇಲ್ಲಾಗಬಹುದು ಆವುಡು ಅಂದೆ. ಹಾಯ್ ಮುದ್ದುಲಿ ನಾನು ಬಂದೆ ಬನ್ನಿ ಬನ್ನಿ ನೂರು ಹೇಗಿದ್ದೀರಾ, ಟೀ ಆಯ್ತಾ ನಿಮ್ಮದು? ಓಕೆ ಓಕೆ ಅಂತ ಸುದೀಪಣ್ಣ. ಸೌಮ್ಯ ಹಾಯ್ ಸೌಮ್ಯ ಎಂಚೊಲ್ಲರು ಚಾ ಪರಿಹಾರ ಲೈಕ್ ಡನ್ ಥ್ಯಾಂಕ್ ಯು ನೂರು. ಸುನೀತಕ್ಕ ಹಾಯ್ ಅಂತ ಸೌಮ್ಯ ಅವರೇ ಹಾಯ್ ಅಂತ ನೂರು. ಓಕೆ ಅಂತ ಹೇಳ್ತಿದ್ದಾರೆ ಸುನಿ ಅಕ್ಕ. ಮುದ್ದು ಆರು ಲೈವ್ ಎಂಡ್ ಮಲ್ದು ಜೆರಣಿಸಿ ಸಾ ಅಂದಿತ್ತೆ ಟುಗೆದರ್ ಇಜ್ಜತೆ ಇತ್ತ ನಾರ್ಮಲ್ ಲೈವ್ ಮಲ್ತೊಂದುಲ್ಲೇರು ಮಲ್ಲ ಇಜ್ಜಿ ಮಲ್ಪಡಾರು ಅವಂದೆ. ನೂರು ಬ್ರದರ್ ಅಂತ ಸುದೀಪಣ್ಣ. ಹಾಯ್ ಸೌಮ್ಯ ಅಂತ ಸುನಿ ಅಕ್ಕ. ಮುದ್ದುಲಿ ಕಾಫಿ ಆಯಿತಾ? ಕಾಫಿ ಇಲ್ಲ, ನಿಮ್ದಾಯ್ತಾ? ಸುನಿ ಸಿಸ್ ಹಾಯ್ ಅಂತ ಸುದೀಪಣ್ಣ. ಹಾಯ್ ಮಾತಿರ್ಗಳಂತ ಸುನಿ ಅಕ್ಕ. ಹಾಯ್ ಸೌಮ್ಯ ಸಿಸ್ ಅಂತ ಜಿತೇಶ್ ಬ್ರದರ್. ಸುದೀಪಣ್ಣ ಹಾಯ್ ಕಾಫಿ ಆಯಿತಾ ಅಂತ ನೂರು. ಲಡ್ಡು ತಮ್ಮ ಹಲೋ ಅಂತ ಹೇಳ್ತಿದ್ದಾರೆ ಸೌಮ್ಯ. ಹಾಗೆ ಎಲ್ಲರೂ ಲೈಕ್ ಕೊಡಿ ಆಯಿತಾ. ಸುನಿ ಸಿಸ್ ಚಾಂಡೆಗೆ ಏನೊಂದಿಲ್ಲ ಜಿತೇಶ್ ಬ್ರದರ್ ಕೆಲವು ಹಂಚಿತ್ನ ಇಪ್ಪು ಜಿತೇಶ್ ಬ್ರದರ್ ದಾಲ ಅಲ್ಪರ ಆಪುಜಿ. ಮುದ್ದೂಲಿ ಯಾಕೆ ಡಲ್ ಇದ್ದಿ? ಡಲ್ ಇಲ್ಲಲ್ಲ, ನಾರ್ಮಲ್ ಇದ್ದೇನೆ, ಯಾಕೆ ಡಲ್ ಇರಬೇಕು? ಕಾಫಿ ಇನ್ನೂ ಆಗಬೇಕು ನೂರು ಅಣ್ಣ, ನಿಮ್ದಾಯ್ತಾ ಅಂತ ಸುದೀಪ್ ಅಣ್ಣ. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್ ಬಜ್ಜಿ ಬೆಜ್ಜಿ ದಾಂಡೆ ಜನ ಬೋಡ. ಹಾಯ್ ಮಾತೇರ್ನಲ್ಲ ಚಾಂಡೆಗೆ ಏನೊಂದು ಸುನಿ ಅಕ್ಕ ಜಸ್ಟ್ ಬ್ರದರ್ ಇರ್ನ ಚಾನಲ್ ಕನೆಕ್ಟ್ ಆಗ್ತಾರಾ ಸೂಪರ್ ಬನೊಂದುಲ್ಲೇರು ಎನ್ನ ಆಣ್ ಬನೊಂದುಲ್ಲೇರು ಸುನಿ ಅಕ್ಕ. ಸುದೀಪ್ ಬ್ರೋ ಹಾಯ್ ಅಂತ ಜಸ್ಟ್ ಬ್ರದರ್. ಅಯ್ಯೋ ಮುದ್ದೂಲಿ ನಾನು ಈಗ ಲೈಕ್ ಕೊಟ್ಟೆ, ನೀವು ಸ್ವಲ್ಪ ನೆನಪು ಮಾಡಿ, ನನಗೆ ನೆನಪಿರಲ್ಲ. ಓಕೆ ಜಸ್ಟ್ ಬ್ರದರ್ ಅಂತ ಸುದೀಪ್ ಅಣ್ಣ ಸೂಪರ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ಮುದ್ದು ಅಕ್ಕ ಹುಷಾರುಲ್ಲ ಈರೆಂಚೊಲ್ಲಾರಕ್ಕ ಯಾನ ಹುಷಾರುಲ್ಲ ಸೌಮ್ಯ. ಸುದೀಪ್ ಅಣ್ಣ ಬೇಡ ಲಡ್ಡು ತಮ್ಮ ಹೇಳಿ ಇಟ್ಸ್ ಓಕೆ ಅಂತ ಹೇಳ್ತಿದ್ದಾರೆ ನೂರು. ಆತೇರು ಅಂದೆ ಓಕೆ. ಮುದ್ದು ಸಿಸ್ ಮೊರಣಿ ಐವ ಆಂಡತ್ತೆ ಲೈಕ್ ಮೊರಣಿ ಐವ ಆಂಡಿ ಇತ್ತೆ ಇನಿ ಟಾರ್ಗೆಟ್ ಉಂಡು ಐವ ಏರಾಂಡಲ್ಲ ಕೊರ್ಪುನಕ್ಕೆ ಲೈಕ್ ಕೊರೋದು. ನೂರು ಅಣ್ಣ ಅಂತ ಸುದೀಪ್ ಅಣ್ಣ. ಜನ ಬೊರ್ಚಿ ಯಾನೆ ಪೆಜ್ಜುವೆ ಬಜ್ಜಿ ಅಂದೆ ಇಜಿನ ಜನ ಕಡಪುಡ್ದುವೆ ಜಸ್ಟ್ ಬ್ರದರ್. ಯಾನು ಚಾಪರ್ ಅಂದುಲ್ಲ ಅಂದೆ ಜಿತೇಶ್ ಬ್ರದರ್. ದಾದಿ ತಿಂಡಿ ಸೂಪರ್ ಅಂತ ಸುನಿ ಅಕ್ಕ. ಅರ್ಧ ಮೊಲ ಅಣ್ಣ ಎಂದ ಅವರಿಗೆ ಹೆಸರಿಲ್ವ ನೂರು? ಅವರಿಗೆ ಹೆಸರಿಟ್ಟು ಕರೀರಿ ಆಯ್ತಾ, ಹಾಗೆಲ್ಲ ಕರೆದ್ರೆ ಅವರಿಗೆ ಬೇಜಾರಾಗೋದಿಲ್ವಾ? ಗುಡ್ ಲೈವ್ ಅಂತ ಸುನಿ ಅಕ್ಕ. ಲೈಕ್ ಡನ್ ಅಕ್ಕ ಅಂತ ಸೌಮ್ಯ. ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ. ಎಂಕ್ ಮಂಡೆ ಬೆಚ್ಚಾಣ ಮುದ್ದು ಸಿಸ್ ಅಂದ ಯಾನ್ ಲಾಸ್ಟ್ ಗಿಂಚಿ ಬರ್ತೈತೆ ಯಾನ್ ತೂಜಿ 18ನೇ ಲೈಕ್ ನಂದೆ. 18ನೇ ಲೈಕ್ ಯಾವಾಗತ್ತು? ಮೊನ್ನೆದ್ದ? ಭಾರಿ ಗೊಬ್ಬದರು ಮುದ್ದು ಸಿಸ್ನ ಅಯ್ಯೋ ಅವರ ಅಂದು ಮುದ್ದುಲಿ ಇರ್ನ ಮಂಡಿಗೆ ನಾನು ಕೊಡ್ತೀನಿ. ಯಾಕೆ ರಾಧಿಕಕ್ಕ ಬಂದರು? ರಾಧಿಕಕ್ಕ ಸಾರಿ ಆಯಿತಾ, ನಿಮ್ಮ ಲೈವ್ಗೆ ಜಾಯ್ನ್ ಆಗ್ಲಿಕ್ಕೆ ಆಗಲಿಲ್ಲ, ಬೇಜಾರು ಮಾಡ್ಕೊಬೇಡಿ.
ಸೂಪರ್ ಅಂತ ಹೇಳ್ತಿದ್ದಾರೆ ಸುನಿಯಕ್ಕ. ಅಯ್ಯೋ ಮುದ್ದು ಹುಲಿ, ಅವರಿಗೆ ಹಂಗೆ ಕರೆಯುವುದು ನಾನು, ಹಾಗೆ ಕರೆದ್ರೆ ಅವರಿಗೆ ಬೇಜಾರಾಗ್ತದಲ್ಲ, ಹಾಗಾಗಿ ಅವರಿಗೆ ಹೆಸರಿದೆ, ಜಸ್ಟ್ ಅಣ್ಣ ಅಂತ ಹೇಳಿ. ಓಕೆನಾ? 8ನೇ ಲೈಕ್ ಅಂತ ರಾಧಿಕಕ್ಕ, ಥ್ಯಾಂಕ್ ಯು ಅಕ್ಕ. ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್, ಸೂಪರ್ ಅಂತ ಹೇಳ್ತಿದ್ದಾರೆ. ನಂದು 23ನೇ ಲೈಕ್, ಹೌದಾ? ಓಕೆ ನೂರು, ಸೂಪರ್ ಅಂತ ರಾಧಿಕಕ್ಕ, ಥ್ಯಾಂಕ್ ಯು ರಾಧಿಕಕ್ಕ. ಸೂಪರ್ ಅಂತ ಸುದೀಪಣ್ಣ, ಸೂಪರ್ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ಗುಡ್ ಈವ್ನಿಂಗ್ ಅಂತ ರಾಧಿಕಕ್ಕ, ನಿಮಗೂ ಕೂಡ ಗುಡ್ ಈವ್ನಿಂಗ್. ರಾಧಿಕಕ್ಕ ಹಾಯ್ ಅಂತ ನೂರು, ನೈಸ್ ಅಂತ ಸುದೀಪಣ್ಣ, ಸೂಪರ್ ಅಂತ ಜಸ್ಟ್ ಬ್ರದರ್, ಸೂಪರ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ಗೆ. ಪರವಾಗಿಲ್ಲ ಮುದ್ದು. ಓಕೆ ಅಕ್ಕ, ನಾನು ನೋಡಿಲ್ಲ, ಅಂದರೆ ನಾನು ಹೊರಗಡೆ ಹೋಗಿದ್ದೆ, ಮತ್ತೆ ನೋಡಿದ್ದು. ಅಯ್ಯೋ ಮುದ್ದು ಹುಲಿ, ಹೌದಾ? ಹೌದು ನೋಡಿ, ಹಾಗೆಲ್ಲ ಕರಿಬೇಡ ಆಯಿತಾ, ಬೇಜಾರಾಗಬಾರ್ದು ಒಬ್ಬರ ಮನಸ್ಸಿಗೆ. ನಾವು ಆದಷ್ಟು ಖುಷಿಯನ್ನು ಕೊಡಬೇಕು, ಓಕೆನಾ? ಸೂಪರ್ ಅಂತ ಜಸ್ಟ್ ಬ್ರದರ್, ಸುದೀಪಣ್ಣ ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮೆಸೇಜ್ಗೆ. ಸಪೋರ್ಟ್ ಅಂತ ಜಸ್ಟ್ ಬ್ರದರ್, ಸೂಪರ್ ಲೈವ್ ಅಂತ ಸುದೀಪಣ್ಣ, ಹಾಯ್ ನೂರವರೇ ಅಂತ ರಾಧಿಕಕ್ಕ, ಲೈಕ್ ಕೊಡಿ ಅಂತ ನೂರು, ನೈಸ್ ಅಂತ ಹೇಳ್ತಿದ್ದಾರೆ ಸುದೀಪಣ್ಣ. ಬೊಕ್ಕ ಚಾ ಪರಿಹಾರ ಸಿಸಿ ಇಜ್ಜಣ್ಣ ಈರ್ನಾಡೆ ಚಾ. ನನಗೆ ಬೇಜಾರಾಯಿತು. ಯಾಕೆ ಬೇಜಾರು? ನಾನೇನಾದರೂ ತಪ್ಪು ಹೇಳಿದ್ನಾ? ತಪ್ಪು ಹೇಳಲಿಕ್ಕಿಲ್ಲ. ನಾನು ಒಂದು ಇನ್ನೊಬ್ಬರಿಗೆ ಬೇಜಾರಾಗಬಾರ್ದಂತ ನಾನು ಆ ರೀತಿ ಹೇಳಿದೆ. ಅದರಿಂದ ನಿಮಗೆ ಬೇಜಾರಾಗಿದ್ದರೆ ನನ್ನ ಪರವಾಗಿ ಸಾರಿ ಅಂತ ಕೇಳ್ತೇನೆ ನೂರು. ಜಸ್ಟ್ ಅಣ್ಣ ಇಟ್ಸ್ ಓಕೆನಾ ಅಂತ ಕೇಳ್ತಿದ್ದಾರೆ. ಓಕೆ ನೂರು, ಹಾಗೆ ಕರೀರಿ. ಸೌಮ್ಯ ದೂರ ಪೋಯಕ್ ಸೌಮ್ಯ. ಸೂಪರ್ ಅಂತ ಜಸ್ಟ್ ಬ್ರದರ್. ಏರ ಸೈಕೋ ಬರ್ತೇನೆ ಆರು ಮಂಡೆ ಬೆಚ್ಚಡುಲ್ಲ ಅಂದಿ ಅವು ಮಂಡೆ ಬೆಚ್ಚ ಆಪುನತೆ ಸಿಂಪಲ್ ಅಣ್ಣ ಅಂಚಪುರ ಮಲ್ತೆರಡ. ಸೂಪರ್ ಅಂತ ಹೇಳ್ತಿದ್ದಾರೆ ಸುದೀಪಣ್ಣ. ಸಾರಿ ಎಂತ ಬೇಡ ಮುತ್ತೂಲಿ ಅಂತ ಹೇಳ್ತಿದ್ದಾರೆ. ಓಕೆ ನೋಡು, ಸೂಪರ್ ಅಂತ ಸುದೀಪಣ್ಣ, ಸೂಪರ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಓಕೆ ಬ್ರದರ್, ನೀವು ಅಳ್ಬೇಡಿ ಮಾರೆ ಅಂತ ಜಸ್ಟ್ ಬ್ರದರ್, ಸೂಪರ್ ಅಂತ ಹೇಳ್ತೇವೆ. ಕುಡವರ ಲೈವ್ ಮಾಡ್ತಾರೆ ಅವೇ ಅಂತ ಓದಿಲ್ಲ ಕುಡಂಜಿ ಮೊಬೈಲ್. ಸೂಪರ್, ಥ್ಯಾಂಕ್ ಯು ಸುದೀಪಣ್ಣ. అమ్మ ఎంచొల్లేరక్క అమ్మనికి ఏండే పనిలే. ఓకే సౌమ్య పనిప అమ్మ హుషారులేరు. ఈర్న అమ్మ ఎంచొల్లేరు, ఈర్న అక్క ఎంచొల్లేరు, యాళ్ళకి ఏండే పనిలే. మొహమ్మద్ బ్రదర్ నమస్తే ಅಂತ ಜಸ್ಟ್ ಬ್ರದರ್. ಮೊಹಮ್ಮದ್ ಅಣ್ಣ ಅಂತ ನೂರು, ದಾದಾಂಡು ನೂರು ಬುಲ್ತೊಂದುಲ್ಲು ದಾಲಜ್ಜಿ ಒಂಚೂರು ಯಾ ಪಂಡೆ ಅಂಚೆ ದಾಲಜ್ಜಿ ಜಸ್ಟ್ ಬ್ರದರ್ ಇಂದ ಲೆಪ್ಲೆ ಪಂಡೆ ಆತು ಸೈಪೇರು ಏರಿ ದಾದಿ ರಾಧಿಕಕ್ಕ ಅರ್ಥ ಆಯ್ತು. ಸೂಪರ್ ಅಂತ ಜಸ್ಟ್ ಬ್ರದರ್. ನೂರು ಬ್ರದರ್ ನಮಸ್ತೆ ಅಂತ ಹೇಳ್ತಿದ್ದಾರೆ ಸಿಂಪಲ್ ಅಣ್ಣ. ಅಯ್ಯೋ ಅಂತ ನೂರು, ಸೂಪರ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ರಾಧಿಕಕ್ಕ ನಮಸ್ತೆ ಅಂತ ಸಿಂಪಲ್ ಅಣ್ಣ. ಸೂಪರ್ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ಇವತ್ತು ಸೈಲೆಂಟ್ ಇಜ್ಜಿ ಮುದ್ದೂಲಿ ಲೈವ್ ದಾದಾಣ್ ಸೈಲೆಂಟ್, ಓಲ್ ಸೈಲೆಂಟ್. ಓಂ ನಮ ಶಿವಾಯ ಅಂತ ಜಸ್ಟ್ ಬ್ರದರ್. ಏರ್ ಸೈಲೆಂಟ್ ಇಜ್ಜಾರೆ ಕಮೆಂಟ್ ಮಿಸ್ ಅಂದಿ ರಾಧಿಕಕ್ಕನಿಗೆ ಕಮೆಂಟ್ ಮಿಸ್ ಆಯಿತು, ಹಾಗಾಗಿ ಹಾಗೆ ಹೇಳಿದರು. ಜೈ ಶ್ರೀರಾಮ್ ಅಂತ ಜಸ್ಟ್ ಬ್ರದರ್. ಥ್ಯಾಂಕ್ ಯು ಜಸ್ಟ್ ಬ್ರದರ್ ಸಪೋರ್ಟ್ ಮೆಸೇಜ್ಗೆ. ಜಸ್ಟ್ ಅಣ್ಣ ಕಾಫಿ ಆಯಿತಾ ಅಂತ ಕೇಳ್ತಿದ್ದಾರೆ ನೂರು. ಹೀರೋ ದೂರ పోతారా గొంతుజ్జి లింక్ పాడి. ಹರೇ ಹರೇ ಕೃಷ್ಣ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ನೂರು. ಕಾಫಿ ಆಗಿದೆ ನೂರು ಬ್ರೋ ಅಂತ ಜಸ್ಟ್ ಬ್ರದರ್. ಸೂಪರ್ ಬರೆ ಪುನಃ ಅಂಚ ಮಿಸ್ಟೇಕ್ ಆಯ್ನಿ. ಮುದ್ದೂಲಿ ಅಂತ ನೂರು. ಹುಷಾರುಲ್ಲೇರಕ್ಕ ಸರಿ ಪನ್ಪವೆ. ಓಕೆ ಸೌಮ್ಯ ಪಲ್ಲೆ ಆ ರೀತಿ ಲೈವ್ ಬರ್ತಿದ್ದಾರತ್ತೆ ಇರ್ನಕ್ಕ. ಶ್ರೀ ಗುರುಭೋ ನಮಃ. ಥ್ಯಾಂಕ್ ಯು. ಓಂ ನಮೋ ಭಗವತೆ ವಾಸುದೇವಾಯ. ಥ್ಯಾಂಕ್ ಯು ಜಸ್ಟ್ ಬ್ರದರ್.
ಸೌಮ್ಯ ಅವರೇ, ಹೌದಾ? ರೆಸ್ಟ್ ಮಾಡಿಸು. ಯಾಕೆ ಯಾಕೆ ಅವರು ರೆಸ್ಟ್ ಮಾಡಬೇಕು? ಅವರು ಹುಷಾರಿದ್ದಾರೆ, ಅವ್ರು ಯಾಕೆ ರೆಸ್ಟ್ ಮಾಡಬೇಕು? ನೋಡು, ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ನೋಡು. ಒಂತೆ ಬಕ್ಕ ಬರ್ಬೇಕು. ಓಕೆ, ಸಿಂಪಲ್ ಅಣ್ಣ, ಹೋದ್ವಲ್ಲ. ಸೂಪರ್ ಅಂತ ಜಸ್ಟ್ ಬ್ರದರ್. ಹಾಯ್ ಮುದ್ದು ಪುಟ್ಟ, ಹಾಯ್ ಕೃಷ್ಣಣ್ಣ, ಎಂಚಲ್ಲರ್, ಚಾಂಡೆ, ದಾದೆ ತಿಂಡಿ. ಮುದ್ದೂಲಿ, ನೀನೇ ಹೇಳಿದ್ದು ತಾನೇ ಹುಷಾರಿಲ್ಲ ಅಂತ. ಯಾರು ಹೇಳಿದ್ದು ಹುಷಾರಿಲ್ಲ ಅಂತ? ಹುಷಾರು ಇಲ್ಲ ಅಂತ ಹೇಳಿದ್ದು. ಮೂರ್ತಿ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ನೂರು. ಕೃಷ್ಣಣ್ಣ, ದಾದಿ ತಿಂಡ. ಮೂರ್ತಿ ಬ್ರೋ ಹಾಯ್ ಅಂತ ಜಸ್ಟ್ ಬ್ರದರ್. ಹಾಯ್ ಲಡ್ಡು ತಮ್ಮ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಸೂಪರ್ ಅಂತ ಹೇಳ್ತಿದ್ದಾರೆ ರಾಧಿಕಕ್ಕ. ಹಾಯ್ ಜಸ್ಟ್ ಬ್ರದರ್ ಅಂತ ಕೃಷ್ಣಣ್ಣ. ಪೂಜಾ ಆಂಡೆ ಮೂರ್ತಿ ಬ್ರೋ ಅಂತ ಜಸ್ಟ್ ಬ್ರದರ್. ಸೂಪರ್ ಅಂತ ಹೇಳ್ತಿದ್ದಾರೆ. ಸೂಪರ್, ಥ್ಯಾಂಕ್ ಯು ಜಸ್ಟ್ ಬ್ರದರ್. ಮೂರ್ತಿ ಅಣ್ಣ, ಇವತ್ತು ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ. ಯಾಕೆ ಬೇಜಾರಾಗ್ತಿದೆ? ಮುದ್ದು ಅಕ್ಕ ಎಂಕ್ ಎರಡ ಪಾತ್ರ ಮಸ್ತ್ ಖುಷಿ ಹಾಕೊಂಡವ ಎಂಕ್ ಅಂದೆ ಸೌಮ್ಯ. ಪಾತರ್ಲೆ ಎಂಕಲ ನಿಕಲ ಪಾತ್ರ ಖುಷಿ ಹಾಕೊಂಡು ನಿಕಲ ಪಾತರ್ಲೆ ಆಡು ಜಸ್ಟ್ ಬ್ರೋ ಅಂತ ಕೃಷ್ಣಣ್ಣ. ಮುದ್ದುಲಿ ಇವತ್ತು ಬೇಜಾರಂಡಿ. ಯಾಕೆ ಬೇಜಾರಂತ ಹೇಳಿ ನೋಡು, ಏನು ವಿಷಯ? ಅವರು ಆರಾಮ ಇದ್ದಾರೆ, ಅವರಿಗೆ ಏನು ಆಗಿದೆ ಅಲ್ವಾ ರಾಧಿಕಕ್ಕ? ಸೂಪರ್ ಅಂತ ಜಸ್ಟ್ ಬ್ರದರ್. ಓಕೆ ಬ್ರೋ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಹಾಯ್ ಅಂತ ಸೌಮ್ಯ. ಯಾಕೆ ಬೇಜಾರು ಲಡ್ಡು ತಮ್ಮ ಅಂತ ಕೃಷ್ಣಣ್ಣ. ಹೌದು, ಯಾಕೆ ಬೇಜಾರು? ಹಾಯ್ ಸೌಮ್ಯ ಸಿಸ್ ಅಂತ ಕೃಷ್ಣಣ್ಣ. ಹಾಯ್ ಸಂಪತಣ್ಣ, ಹಾಯ್ ಹಾಯ್ ಎಂಚಲ್ಲರು ಚಾಪರಿಯರ ಲೈಕ್. ಥ್ಯಾಂಕ್ ಯು ಸಂಪತಣ್ಣ, ಲೈಕ್ ಕೊನ್ನೇಕ್. ದಾದೆ ತಿಂಡರು, ದಾದೆ ಪರಿಯರು, ಮುದ್ದು ಪುಟ್ಟ ಆಮುಂಡರೆ. ಆಮುಂಡೆ ಅನ್ನ ಯಾನು ಇನ್ನು ಒಂಜಿ ಫಂಕ್ಷನ್ ಹೋದಿತ್ತೆ, ಅಂಚ ಅವಳು ಒಣಸ್ ಮಲ್ತ ಸ್ಪೆಷಲ್ ಇತ್ತು. ಗೊತ್ತಿಲ್ಲ ಮೂರ್ತಿ ಅಣ್ಣ ಅಂತ ನೂರು. ನೂರು ಎಂತಾಗಿದೆ, ಏನು ವಿಷಯ ಹೇಳಿ? ರಾಧಿಕಕ್ಕ ಹಾಯ್ ಅಂತ ಸಂಪತಣ್ಣ. ಸಂಪು ಅಣ್ಣ ನಮಸ್ಕಾರ ಅಂತ ರಾಧಿಕಕ್ಕ. ಸಂಪತಣ್ಣ ಹಾಯ್ ಅಂತ ಸೌಮ್ಯ. ಇನಿ ಧರ್ಮದ ಅಂದು ಸಂಪತಣ್ಣ. ಏಪಲ ಉಂಟು ಜಾತಿ ಇಜಿನ್ನಲ್ಲ ಧರ್ಮದನೆ, ಇಲ್ಲದ ಒಣಸು ಧರ್ಮದತೆ. ಲೈಕ್ ಕೊಡಿ ಅಂತ ನೂರು ಹೇಳ್ತಿದ್ದಾರೆ. ಹಾಯ್ ಸಂಪು ಅಣ್ಣ ಅಂತ ರಾಧಿಕಕ್ಕ. ರಾಧಿಕಕ್ಕ ಹಾಯ್ ಅಂತ ಸಂಪತಣ್ಣ. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ನೂರು. ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿದ ಸಂಪತಣ್ಣ ಅಂತ ರಾಧಿಕಕ್ಕ. ಅತ್ತಿ ಅಕ್ಕ, ಅವು ಬೇತೆ. ರಾಧಿಕಕ್ಕ ಇನ್ನೊಂದು ಅಕ್ಕ ನಂದು. ಹೌದಾ? ರಾಧಿಕಕ್ಕ ಇನ್ನೊಂದು ಅಕ್ಕನಾ? ಬನ್ನಿ ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಹೈಡಲ್ಲಿರಬೇಡಿ. ಸಂಪತಣ್ಣ ಅದೆಂತೆಯೇ ಮುದ್ದು ಪುಟ್ಟ ಎರಡು ಕೋಪ ದಾಯಿಗಣ್ಣ ಪನ್ಲೆ ದಾದಿ ವಿಷಯ ದಾಯಿಗೆ ಕೋಪ. ಕೋಪ ಮಾಡ್ಕೋಬಾರ್ದು, ಖುಷಿಯಾಗಿರ್ಬೇಕು. ಸೌಮ್ಯ ಹಾಯ್ ಇದ್ದಾನೆ ಮೂರು.
ಬನ್ನಿ ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಮುದ್ದು ಇಲ್ಲಿಗೆ ನನ್ನ ಮೇಲೆ ಕೋಪ ಇದೆ ಮೂರ್ತಿ ಅಣ್ಣ. ಯಾಕೆ ಕೋಪ? ಯಾರಿಗೂ ಕೋಪ? ನಿಮ್ಮ ಕ್ವಶನ್ ಅರ್ಥ ಆಗ್ತಿಲ್ಲ ನೂರು. ಯಾಕೆ ಕೋಪ ಮಾಡಿಕೊಳ್ಳಿ ಹೇಳಿ, ಏನು ವಿಷಯ ಕೋಪ ಮಾಡಿಕೊಳ್ಳುವಂಥದ್ದು? ರಾಧಿಕಾ, ಹೌದು, ಕೋಪ ಯಾಕೆ ಮಾಡಿಕೊಳ್ಬೇಕು? ಮುದ್ದು ಅಕ್ಕ ಒಲ್ಪ ಒಳ್ಳೆರ ಅಲ್ಪ ಯಾನುಲ್ಲ ಸಂಪತಣ್ಣ. ಥ್ಯಾಂಕ್ ಯು ಸೌಮ್ಯ. ಹಾಗೆಲ್ಲ ಕೋಪ ಮಾಡಲ್ಲ ಮುದ್ದು ಅಂತ ಹೇಳ್ತಿದ್ದಾರೆ ರಾಧಿಕಾ. ಹೌದು, ಸುಮ್ಮನೆ ಕೋಪ ಮಾಡಲಿಕ್ಕೆ ನನಗೆ ಏನಾಗಿದೆ ಅದು ಹೇಳಿ. ಸೌಮ್ಯ ಹಿಂದಿ ಲೈವ್ ಹೋಗ್ತೀಯಾ? ನಾನು ನೋಡ್ತೇನೆ ನಿಮ್ಮನ್ನು, ಅದು ನೀವು ಅಂತ ಹೇಳ್ತಿದ್ದಾರೆ. ಹೌದಾ? ಅವರು ಹೋಗಲ್ಲ ಸಂಪತಣ್ಣ, ಹಾಗೆಲ್ಲ ಅವರು ಬೇರೆ ಲೈವ್ಗೆ ಹೋಗಲ್ಲ. ಅವರು ಪರಿಚಯ ಇದ್ದವ್ರದ್ದು ಲೈವ್ಗೆ ಮಾತ್ರ ಹೋಗ್ತಾರೆ. ಮುದ್ದು ಮಲ್ಲ ಉಂದುವ ಅಂದ್ ಮುದ್ದು ಮಲ್ಲ ಪಿಲಿ ದಾದ ಪ್ರಾಬ್ಲಮ್ ಇರಿಗೆ ಸೂಪರ್ ಅಂತ ಸುನಿ ಅಕ್ಕ 100 ಗುಡ್ ಲೈವ್ ಅಂತ ಹೇಳ್ತಿದ್ದಾರೆ. ಮುದ್ದುಲಿ ಊಟ ಏನು ಮಾಡಿದ್ರು? ಊಟ ಸುಮಾರು ಬಗ್ಗೆ ಇತ್ತು ನೋಡಿ. ಇನಿದ ಅಲ ತಿನ್ರೆಗೆ ಉಂಡಕ್ಕ ಬಿಸ್ಕಿಟ್ ಉಂಡು ಬೋಡೆ ತಿಂದು ಫುಲ್ ಆತನಿಗೆ ಬಂಜಿ ಫುಲ್ ಆತಂಡು. ಆರಡಿ ಹಣ್ಣಾಗ ಲಿಂಕ್ ಬಾರ್ದು, ಆರಡಿ ಹಣ್ಣು ಇಜ್ಜೇರಿ ಬೊಕ್ಕ ಪೇರು ಲಿಂಕ್ ಸೆಂಡ್ ಮಾಡ್ತಿದ್ವಿ. ನಾನು ಅಂದರೆ ಅಲ್ಲಿದ್ದೆ ಮುದ್ದು. ಎಲ್ಲಿ ಅಕ್ಕ, ಎಲ್ಲಿದ್ರಿ? ಹಿಂದಿ ಲೈವ್ನು ಇದೆನಾ ಮುದ್ದು? ಹೌದು, ಹಿಂದಿ ಲೈವ್ ಕೂಡ ಇದೆ. ಸುನಿ ಅಕ್ಕ, ನೆಟ್ವರ್ಕ್ ಇಶ್ಯೂ. ಎಲ್ಲಿದ್ರಿ ಅಕ್ಕ? ಈಗ ಮಾತಾಡಲ್ಲ, ನಾನು ಸುಮ್ಮನೆ ಇರ್ತೀನಿ, ಮತ್ತೆ ಚಾನ್ಸ್ ಸಿಕ್ಕಿದ್ರೆ ಮಾತಾಡ್ತೀನಿ. ಹೌದಾ ಸಂಪತಣ್ಣ? ಬಿಸ್ಕಿಟ್ನ? ಹೌದು, ಬಿಸ್ಕಿಟ್ ಸೂಪರ್ ಗುಡ್ ಲೈವ್ ಅಂತ ಹೇಳ್ತಿದ್ದಾರೆ. ರಾಧಿಕಕ್ಕ ಚಪ್ಪಂಡಿ. ಆಂಧ್ರಕ್ಕೆ ಹೋಗಿದ್ರಾ? ಓ ಹಂಗೆ. ಹಾಂಡೆ ಎನ್ನಾತು ಜಕ್ಕಚ. ಸೌಮ್ಯ ಅವರೇ ನಿಜಾನ ಅಂತ 100. ರವಿ ಬ್ರೋ ಇಜ್ಜರಿ ಲಿಂಕ್ ಬಾರ್ದೆ ದೂರ ಪೋತಿರ ಗೊತ್ತುಜ್ಜಿ, ದೂರ ಮಾಯಿಕಾತಿರ ಗೊತ್ತಾ ಒಂದು ಇಜ್ಜಿ. ಸೂಪರ್ ಅಂತ ಸುನಿ ಅಕ್ಕ. ಬಿಸಿ ಇಲ್ಲ ರಂದು ಹೆಚ್ಚಿನ ಅಂಶ. ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಒಂದು 50 ಲೈಕ್ ಆದರೂ ಆಗಲೇ ಮ್ಯಾಮ್. ಓ ಅಂತ ಸುನಿ ಅಕ್ಕ. ಹೌದು, ಆರ್ ಡಿ ಅಣ್ಣನೂ ಇಲ್ಲ, ರವೀಂದ್ರ ಅಣ್ಣನೂ ಇಲ್ಲ. ಹಿಂದಿ ಪಾತ್ರ ಬರ್ಪುಜಿ ಅಂಕ ನಾನು ಹಿಂದಿ ಲೈವ್ ಪೋದು ಆಕಾಶ ತೂಪು ನನ್ನ ಯಾನ್ ಸಂಪತ್ತಣ್ಣ ಅಂತ ಸೌಮ್ಯ. ಅವು ಪಲ್ಲೆ ಸೌಮ್ಯ. ಮುದ್ದು ಇಲ್ಲಿ ಬಿಸ್ಕಿಟ್ ತಿಂತಾ ಇದ್ದೀರಾ? ಹಲ್ಲು ಹುಳುಕು ಆಗುತ್ತೆ, ತಿನ್ನಬೇಡಿ ಪ್ಲೀಸ್. ಏನೂ ಆಗಲ್ಲ, ನಾವು ಏನು ಜಾಸ್ತಿ ತಿನ್ನಲ್ಲ. ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ ರಾಧಿಕಕ್ಕ. ಥ್ಯಾಂಕ್ ಯು ಅಕ್ಕ. ನಾನು ಇದ್ದೀನಿ ಮುದ್ದುಲಿ. ಹೌದಾ? ಸೌಮ್ಯ ಇರೆಗೂ ಉರ್ದು ಬರ್ಬೋದು ಚಿಕ್ಕಮ್ಮ ಪಂಡೇರು ಒಯ್ಕ ದೋಸೆ ಪಾಡ್ರಣ್ಣ ಅಂದೆ ಸಂಪತ್ತಣ್ಣ. ಓ ಹಾಗಾದರೆ ನನಗೆ ಸ್ವಲ್ಪ ಕೊಡಿ, ಒಬ್ಬರೇ ತಿನ್ಬೇಡಿ. ನಿಮಗೆ ಕೊಡಲ್ಲ, ಯಾಕೆ ಕೊಡಬೇಕು ನಾನು? ಹೌದಾ? ಸೂಪರ್ ಅಂತ ಹೇಳ್ತಿದ್ದಾರೆ ರಾಧಿಕಕ್ಕ. ಮುದ್ದು ಟೀ ಆಯಿತು, ಏನು ತಿಂಡಿ? ಟೀ ಕುಡ್ದಿಲ್ಲ ಸಂಪತ್ತಣ್ಣ, ಬಿಸ್ಕಿಟ್ ತಿಂತ ಇದ್ದೇನೆ. ಬೇಕಾ? ಆಟೋ ಅಣ್ಣ ಉಲ್ಲರನ? ಆಟೋ ಅಣ್ಣ ಇಲ್ಲ, ಎಲ್ಲಿ ಹೋಗಿದಾರ ಗೊತ್ತಿಲ್ಲ.
ಸೂಪರ್ ಅಂತ ಹೇಳಿದ್ರು. ಚಿಪ್ಸ್ ಉಂಟ ಮುದ್ದು? ಇಲ್ಲಲ್ಲ ಸಂಪತ್ತಣ್ಣ, ಚಿಪ್ಸ್ ಇಲ್ಲ. ಯಾಕೆ ಕೊಡಲ್ಲ? ನೀವು ತಿನ್ನಬಾರ್ದು, ಡಾಕ್ಟ್ರು ಬೈತಾರೆ ನಿಮಗೆ, ಗೊತ್ತಾಯ್ತಾ? ಚಿಪ್ಸ್ ಉಂಟು, ಹಂಗೆ ಬಿಸ್ಕಿಟ್ ಉಂಟು, ಎಲ್ಲ ಉಂಟು ಅಂತ ಹೇಳ್ತಿದ್ದಾರೆ ನೂರು. ಅಯ್ಯೋ ದೇವ, ಅರೆನ ಚಿಕ್ಕಮ್ಮನ ನಾಡೋದು ಕೊರ್ಲೆ ಹೆಂಗೆ ಕಾಪು ಜೀವನದಲ್ಲಿರು ಸೌಮ್ಯ ಅಂದ ನಾಡ್ದು ಕೊರ್ತ. ಸೌಮ್ಯ, ನನಗೆ ಸೋಂಟೆ ಬೇಕು ತಿನ್ನೋಕ್ಕೆ ಆಸೆ ಆಗ್ತಾ ಇದೆ. ಯಾವ ಡಾಕ್ಟ್ರು? ಬಿಸ್ಕಿಟ್ ಡಾಕ್ಟ್ರು, ಬಿಸ್ಕಿಟಿನ ಡಾಕ್ಟ್ರು. ಸೌಮ್ಯ ಅವರು ಇದ್ದೀರಾ ಅಂತ ಕೇಳ್ತಿದ್ದಾರೆ. ಇದ್ದಾರೆ. ಎಲ್ಲಿಗೆ ಹೋಗ್ತಾರೆ ಅವರು? ಹೋಗಲ್ಲ ಅವರು. ಸೌಮ್ಯ ಬಾ, ನಾವು ಲಂಡನ್ಗೆ ಹೋಗುವ, ಅಲ್ಲಿ ಗಮ್ಮತ್ತು ಮಾಡುವ ಆಯ್ತಾ? ನೀವೊಂದು ಎಷ್ಟು ಸರಿ ಲಂಡನ್ಗೆ ಹೋಗ್ತೀರಾ ಸಂಪತ್ತಣ್ಣ? ನನಗೆ ಬಿಸ್ಕಿಟ್ ತಿನ್ನಿ ಅಂತ ಹೇಳಿದ್ದು ನೀವು, ನೋಡಿದರೆ ತಿನ್ನೋದು ಬೇಡ ಅಂತೀರಾ. ಇದು ನ್ಯಾಯವೇ ಮುದ್ದು? ಹೌದು, ನ್ಯಾಯ, ಇದರಲ್ಲಿ ನ್ಯಾಯ ಇದೆ. ಅಯ್ಯೋ ಮುದ್ದೂಲಿ, ಇದು ಮೋಸ. ಮೋಸ ಏನಿಲ್ಲ, ಸಮೋಸ. ಸೋಂಟೆ ಇಲ್ಲ, ಬೇತೆ ಬೇತೆ ಉಂಟು ಬೇಕಣ್ಣ ಅಂತ ಸೌಮ್ಯ. ಐಟೆ ಸೋಂಟೆ ಇಡಬಾಡ್ಲೆ ಸೌಮ್ಯ. ಲಂಡನ್ ನಾನು ಬರುವೆ ಸಂಪತ್ತಣ್ಣ ಅಂತ ಹೇಳ್ತಿದ್ದಾರೆ. ಇದ್ದೀನಿ ಲಡ್ಡು ತಮ್ಮ ಅಂತ ಸೌಮ್ಯ. ಸಮೋಸನ? ನೀವು ಸಮೋಸ ತಿಂತೀರಾ? ಹೌದು, ತಿಂತೇನೆ. ಸೌಮ್ಯ ಅವರೇ, ಹೌದಾ ಅಂತ ನೂರು. ಸೌಮ್ಯ, ಇದು ನಿಮ್ಮದು ಓವರ್ ಆಯಿತು ಅಣ್ಣ, ಪಾಪ ಅಲ್ವಾ ಅಂತ ಹೇಳ್ತಿದ್ದಾರೆ ಸಂಪತ್ತಣ್ಣ. ಹೌದಾ, ಅಣ್ಣ ಪಾಪನ? ಗೊತ್ತೇ ಇಲ್ಲ. ಕುಳ್ಳಿ ಮೋಹಿನಿ ಮುದ್ದೂಲಿ ಆಗ್ತೀರಾ ಸಮೋಸ ತಿಂದರೆ? ಇಲ್ಲಪ್ಪ, ಯಾಕೆ ಹಾಗೆ ಆಗಬೇಕು? ಅಯ್ಯೋ ಕರ್ಮ ಮುದ್ದೂಲಿ, ಮೀನು ಯಾವಾಗ ಕೊಡ್ತಾರೆ? ನನಗೆ ತುಂಬ ಭಯ ಅಂದ ಸೌಮ್ಯ. ಕಾಲು ಬೇನೆ ಹೇಗೆ ಉಂಟು? ಹೌದು ಸೌಮ್ಯ, ಕಾಲು ಬೇನೆ ಇಂಚು ಉಂಟು, ಕಮ್ಮಿ ಅಂಡಿ.
ಸೌಮ್ಯ ನೋಡಿ ಮಾರೆ ಅಣ್ಣಂಗೆ ಎದುರು ಉತ್ತರ ಕೊಡೋದು. ಯಾರು ಯಾರು ಸಂಪತ್ತಣ್ಣ? ಮುದ್ದುಲಿ ನೀವು ಸೈಲೆಂಟ್ ಆಗಿದ್ದು ಯಾಕೋ? ಸೈಲೆಂಟಾ? ಇಲ್ಲಪ್ಪ, ನಾನು ವೈಲೆಂಟ್ ಇದ್ದೇನೆ. ಕಮ್ಮಿಜ್ಜಿ ಅಣ್ಣ ಅಂಚೆನೆ ಉಂಡು ಬೇನೆ ಅಂದ ಎಣ್ಣೆ ಪುರ ಪೂಜಿಗೆ ಸೌಮ್ಯ. ನಾನು ಗೊಂಗ ಮುದ್ದುಲಿ ಇಟ್ಸ್ ಓಕೆ. ಹೌದಾ, ಗೊಂಗ ಆದರೆ ಒಳ್ಳೇದಾಯ್ತು. ಸೂಪರ್ ಅಂತ ಸುನಿಯಕ್ಕ. ಸುನಿಯಕ್ಕ ಮಗಲ್ ಬತ್ತಲೆ, ಮಗಲಿಗೆ ಮಧ್ಯಾಹ್ನ ಒಯ್ತಿಲ್ಲ ಅದೇ. ಜ್ವರ ಕಮ್ಮಿ ಆಡ ಅಣ್ಣ ಅಂತ ಸೌಮ್ಯ. ಗುಡ್ ಅಂತ ಸುನಿಯಕ್ಕ. ಅಂದು ಸೂಪರ್ ಗುಡ್, ಥ್ಯಾಂಕ್ ಯು. ವೈಲೆಂಟ್ ಇಲ್ಲ ಮುದ್ದೂಲಿ, ನೀನು ಡಲ್ ಇದ್ದಿ. ಎಂತ ಡಲ್ ಮಾರೆ, 100 ನಿಮ್ಮ ಮಂಡೆಗೆ ಕೊಡ್ತೇನೆ ನೋಡಿ. ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ, ಸೂಪರ್. ಥ್ಯಾಂಕ್ ಯು ಸುನಿಯಕ್ಕ. ಎಂಕ್ ದಾದ ಆತುಂಡು ಸರಿ ಅಂದು ಸಂಪತಣ್ಣ. ನೈಸ್ ಅಂತ ಸುನಿಯಕ್ಕ. ಕಡಲೆ ಬೊಡ್ಚಕ್ಕ ಬಿಸ್ಕಿಟ್ ಉಂಡು ಕಡಲೆ ಬೊಡ್ಚಿ. ಯಾಕೆ ಮಂಡೆಗೆ ಕೊಡ್ತೀರಾ ಯಾಕೆ ಹೇಳಿ? ಹೈಡಲ್ಲಿರುವವರು ಬಂದು ಕಮೆಂಟ್ ಹಾಕಿ. ಎಂಕಿ ಇಂಜೆಕ್ಷನ್ ಕೊರಿಯರ್ ಡಾಕ್ಟರ್ ಸೊಂಟಗೆ ರಡ್ಡು ಕೊರಿಯರ್ ಬೇನೆ ಒಂದುಂಟು ಅಂದ. ಸೂಪರ್, ಥ್ಯಾಂಕ್ ಯು ಸುನಿಯಕ್ಕ. ಮುದ್ದುಲಿ ನನಗೆ ಮಂಡೆ ಉಂಟಾ ಗೊತ್ತಿಲ್ಲ, ಅದು ನೀವೇ ಹೇಳಬೇಕು ಅಣ್ಣ ಅಂತ ಸೌಮ್ಯ. ಸೂಪರ್ ಅಂತ ಸುನಿಯಕ್ಕ. ದಾದ ಪಾತೆರ್ನು ಗೊತ್ತಾಪುಜಿ ಬನ್ನೊಂದುಲ್ಲೆ ಸುನಿಯಕ್ಕ. ಅಂದು ಏರ್ಲ ಇಜ್ಜಿರೇನು ಆರ್ಡಿ ಹಣ್ಣೆಲ್ಲ ಬೈಜ್ಜಾರ. ಆರ್ಡಿ ಹಣ್ಣು ಬತ್ತೆರಡು ಪಾತೆರ್ರಾಪನು. ಮೊದಲಿ ನಾನು ಹೋಗ್ಬೇಕೇನು ಹೇಳಿ ಪ್ಲೀಸ್. ನಾನು ಎಂತ ಹೇಳುದು, ನಿಮ್ಮ ಇಷ್ಟ. ಸಪೋರ್ಟ್ ಮಾಡ್ತೀರಾ, ಸಪೋರ್ಟ್ ಮಾಡಿ. ಹೋಗ್ಬೇಕಂದ್ರೆ ಕೇಳಿದರೆ ನಾನು ಎಂತ ಹೇಳಿ 100. ನೈಸ್, ಥ್ಯಾಂಕ್ ಯು ಸುನಿಯಕ್ಕ. ಪೂರ ಚೋಚ ಬರ್ದೇರ. ಸೂಪರ್, ಥ್ಯಾಂಕ್ ಯು. ಈ ಡಾಕ್ಟ್ರ್ ಕೇನುನು ಇಜ್ಜಿ ಎಂಕ್ ಇಂಜೆಕ್ಷನ್ ಬೊರ್ಚಿ ಪಂಡಲ್ಲ ಮಾತ್ರೆ ಯಾವ ಅಂದ ಸಂಪದಣ್ಣ. ಗುಡ್ ಲೈವ್ ಅಂತ ಹೇಳ್ತಿದ್ದಾರೆ, ನೈಸ್. ಐನು ನಯ್ಯಪ್ಪ ತಿನ್ನೆ ಆಚಿನತ್ತ ತಿನ್ನಗ ಮುದ್ದುನ ನೆನಪಾಂಡು ಬುಡ್ದು ಬುಡಿ ಇಂಕ ತಂಗಡಿನ ಬುಡ್ದು ತಿನ್ನಿಯರ ಮನಸ್ಸಾಯ್ತು. ಹೌದಾನೆ, ಆತು ಮುಗಿ ಬೊಕ್ಕ ನೆನಪಾಯ್ನು. ಸೂಪರ್ ಅಂತ ಸುನಿಯಕ್ಕ. ನೋಡಿ ಗೊತ್ತು ನನ್ನ ಮೇಲೆ ಕೋಪ ಅಣ್ಣ. ಅಯ್ಯೋ 100 ಮಂಡೆಗೆ ಕೊಡ್ತೇನೆ ನಾನು. MD ಬ್ರೋ ಅಂತ ಸುನಿಯಕ್ಕ. ಹಾಯ್ ಮುದ್ದು ಸಿಸ್. ಆರ್ಡಿ ಅಣ್ಣ ಹಾಯ್. ಓನಿತ್ತಾರಿ ಜೆತ್ತಿತ್ತಾರ. ಲೈಕ್ ಡನ್, ಥ್ಯಾಂಕ್ ಯು. ಯಾಕೆ ಮುದ್ದೂಲಿ ಎಂತಾಯ್ತು? ಸುನಿ ಸಿಸ್ ಹಾಯ್ ಅಂತ ಆರ್ಡಿ ಅಣ್ಣ. ಸಂಪತಣ್ಣ ಕೂ ಅಂತ ಸೌಮ್ಯ ದಾದ ಕಜಿ ಪೂ ಅಂತ ಸಂಪತಣ್ಣ. ವರ್ಕ್ ಬಿಸಿ ಮುದ್ದು ಸಿಸ್ ಅಂದೆ. ಮಾಟಗಾರ್ತಿ ಹಾಯ್. ಸುನಿ ಅಕ್ಕ ನೋಡಿ ನಿಮ್ಗೆ ಹಾಯ್ ಹೇಳ್ತಿದ್ದಾರೆ ಸಿಂಪಲ್ ಅಣ್ಣ. ಹಾಯ್ ಆರ್ಡಿ ಬ್ರೋ ಅಂತ ಸುನಿ ಅಕ್ಕ. ನಾನು ಅರ್ಧ ಗಂಟೆ ಅಳ್ತೀನಿ ಪ್ಲೀಸ್. ಅಯ್ಯೋ ಯಾಕೆ ಅಳ್ತೀರಾ? ಕಾರಣ ಹೇಳಿ. ಸಿಂಪಲ್ ಅಣ್ಣ ಆರ್ನದ ಅದಕ್ಕೇನಿಲ್ಲ, ಆರ್ನ ಸಮಸ್ಯೆದ ಅದಕ್ಕೇನಿಲ್ಲ ಸಿಂಪಲ್ ಅಣ್ಣ. ಸೌಮ್ಯಕ್ಕ ನಮಸ್ತೆ ಅಂತ ಸಿಂಪಲ್ ಅಣ್ಣ. ಸೌಮ್ಯ ನಿದ್ರೆ ಪೂಜಾ ಹೂ ಹಾಕ್ತೀಯ ಅಂತ ಸಂಪತಣ್ಣ. ಇರೇನು ಬೊಲ್ಲಡು ಬಿಟ್ಟು ಬಂದೊಂದುಲ್ಲೇರು ಸುನಿ ಅಕ್ಕ. ಪರಿಹಾರ ಸುನಿ ಸಿಸ್ ಅಂತ ಆರ್ಡಿ ಅಣ್ಣ. ಆರ್ಡಿ ಬ್ರದರ್ ನಮಸ್ತೆ ಅಂತ ಸಿಂಪಲ್ ಅಣ್ಣ.
ಆಂಡ್ ಪನಂದುಲ್ಲೇರು ಅಲ್ತಪ್ ಬ್ರೋ ಹಾಯ್ ಅಂತ ಆರ್ಡಿ ಅಣ್ಣ. ಸಿಂಪಲ್ ಅಣ್ಣ ಡಿಪಿನಲ್ಲಿ ಇರುವುದು ತಳಪತಿನಾ ಅಂತ ಕೇಳ್ತಿದ್ದಾರೆ. ಹೌದು, ತಳಪತಿ ಅಲ್ಲ ಮಾರ್ರೆ. ಅಯ್ಯೋ ದೇವರೇ, ಮುದ್ದುಂದಾಯಗ ಬೊಲ್ಲೊಡು ಎನ್ನ ನತ್ತಿ ಮಂಡೆ ಇರೇನು ಸೌಮ್ಯ ಬೊಕ್ಕ ವಿಶೇಷ ಬನಂದುಲ್ಲೇರು ಸಂಪದನ್ನೇ. ಮುರ್ಕಾರ ದಾದ ಇತ್ತಂಡು ಸುನಿಸಿಸ್ ಅಂತ ಆರ್ಡಿ ಅಣ್ಣ. ಲೈಕ್ ಕೊಡಿ ಅಂತ 100. ಬದನೆಕಾಯಿ ಇಷ್ಟ ಇಜ್ಜಿಲ್ಲ ಇಜ್ಜನ್ನ ಕಜಿಪು ಸಂಪತಣ್ಣ ಅಂತ ಸೌಮ್ಯ. ಲೈಕ್ ಕೊಡಿ ಅಂತ 100. ಅಯ್ಯೋ ಮುದ್ದೂಲಿ ತಳಪತಿನಿ. ಓಕೆ ಓಕೆ ನೀವು ಸೌಮ್ಯ ಕೋರಿ ಕಜಿಪು ಬೈಯಡ್ ಕೊರ್ಪ ತಿನ್ಲೆ ಬನೊಂದುಲ್ಲೇರು ಸಂಪತನ್ನು. ಸಮೋಸೆ ಎತ್ತನು ಅಂದೆ ಸುಣ್ಯಕ್ಕ. ಸಮೋಸ ಇತ್ತಳು ಲೈಕ್ ಕೊಡಿ ಅಂತ 100. ಸೂಪರ್ ಅಂತ ಸುನಿಯಕ್ಕ. 100ಗೆ ಏನಾಯ್ತು 100ಗೆ? ಎಂಕ್ ಈ ಥರ ಸುನಿಸಿಸ್ಪನೊಂದುಲ್ಲೆ ರಾಡೆ ಅಣ್ಣೆ. ಸುನಿ ಅಕ್ಕಗ ಮುಕ್ಕರ ರಡ್ಡು ಲಿಂಬೆ ಪುಳಿ ಒಂಜಿ ಕೆಂಬುಡೆ ಮೂಜಿ ತವತೆ ಕಾಲ್ಕಿಲ್ಲ ಕುರ್ಲರಿತ್ತು. ಅಯ್ಯೋ ರವಿಬ್ರು ಬೈಜ್ಜರ ಇಜ್ಜಣ್ಣ ದೂರ ಪೋತೆರ ಲಿಂಕ್ ಪಾಡ್ದೆ ಸುದ್ದಿ ಇಜ್ಜಾರ. ಬನ್ನಿ ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಹೈಡಲ್ಲಿ ಇರಬೇಡಿ. ಆಡಿ ಬ್ರೋ ಇರೇನು ಲೆತ್ತದು ಸಾಕಾಂಡು ತಿಂಡೆ ಖಾಲಿ ಮಲ್ತೆ ಬನ್ನೊಂದುಲ್ಲೇರು ಅಂದ. ಮನಸ್ಸು ಸರಿ ಇಲ್ಲ ಮುದ್ದೂಲಿ, ಯಾರು ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಲ್ಲ. ಸಿಂಪಲ್ ಅಣ್ಣ, ಈ 100 ಅವ್ರದ್ದು ಎಂಥ ಸಮಸ್ಯೆ ಅಂತ ಕೇಳಿ. ಬ್ರೋ ಬನ್ನಿ ಅಂತ ಹೇಳ್ತಿದ್ದಾರೆ. MD ಬ್ರೋ ಅವೇ ನೀರೇ ಮುಕ್ಕುಲೆ ಬನೊಂದುಲ್ಲೇರು ಸುನಿ ಅಕ್ಕ. 100 ಸುನಿಸಿಸ್ ಅಂತ ಆರ್ಡಿ ಅಣ್ಣ. ಯಾನು ಕೊಜಪ್ಪುಡು ಉಂಡುದು ಲಕ್ಕನಿ ಅಣ್ಣ ಅಂದ. ಮುದ್ದು ದಾದೆ ಕಜಿಪು ಬಯ್ಯ ಗೊತ್ತುಜ್ಜಿ ಸಂಪತಣ್ಣ. ಯಾನ್ ಮುಕ್ಕರ ಕುಲತ್ ಅನೈತ ಬಯ್ಯಾಡ್ದು ಊರು. ಸೌಮ್ಯ ಅವರೇ, ನೀವು ಮಾತು ಹೇಳೋದು ಅರ್ಥನೇ ಆಗ್ತಿಲ್ಲ ಅಂತ 100. ನಿಮ್ಮದೇ ಮೆಸೇಜ್ ಅರ್ಥ ಆಗಲ್ಲ 100. ಈರು ಕುಲೆನಾಗ ಏನೊಂದುಲ್ಲೇರು ಸುನಿ ಅಕ್ಕ. ಕೊಜಪ್ಪು ಲಾಯ್ಕ್ ಹಾಕೊಂಡು ಉಪ್ಪಡು ಬೂಡು ಪನೊಂದುಲ್ಲೇರು ಸಂಪತಣ್ಣೆ. ಆರ್ಡಿ ಅಣ್ಣ ಓಲ್ ಮಾಯ ಯಾರು ಗಾಡಿ ಬಿಡೊಂದುಲ್ಲಾರ. ಪಜ್ಜಿಕೋರಿ ಬೋಡ ದಾಯಿಗೆ ಸೌಮ್ಯ ಪಜ್ಜಿಕೋರಿ ಅಂದು ಸುನಿ ಅಕ್ಕ. ಈ 100 ಮೆಸೇಜ್ ಅರ್ಥ ಆಪುಜಿ, ಸೌಮ್ಯ ನಂಡಲ ಅರ್ಥ ಆಪು. ಮುದ್ದೂಲಿ ನಾಳೆ ಬರುವೇನಾ? ಇಟ್ಸ್ ಓಕೆನಾ? ಮೆದುಳು ನೋವು ಆಗ್ತಾ ಇದೆ ಫುಲ್. ಹೌದಾ? ಓಕೆ ರೆಸ್ಟ್ ಮಾಡಿ, ಹೋಗಿ ರೆಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಲೈವ್ಗೆ ಸಪೋರ್ಟ್ ಮಾಡಿದ್ದೀರಾ. ಮುದ್ದು ದಾದಿ ಸೌಮ್ಯನ ಅವಸ್ಥೆ ಕಾಟುಕೋರಿ ಅವು ಪತ್ತದ ಕೊರ್ಲೆ ಸಂಪತಣ್ಣ ರಗಾಳಜ್ಜಿ ಕಾಟುಕೋರಿ.
ಮೆದುಳು ಎಂತನೂ ಕೆಲಸ ಮಾಡ್ತಿಲ್ಲ ಮುದ್ದೂಲಿ. ಹೌದು ಮುದ್ದೂಲಿ, ನಂದು ಮೆಸೇಜ್ ನಿಮಗೆ ಅರ್ಥ ಆಗಲ್ಲ ಬಿಡಿ. ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಹಾಯ್ ಮೇಡಮ್, ದೇವತೆ. ಹಾಯ್ ಹಾಯ್. ಯಾರಿದು ದೇವತೆ? ಬಾಯ್ ಮುದ್ದೂಲಿ, ನಾಳೆ ಬರುವೆ. ಇಟ್ಸ್ ಓಕೆನಾ? ಓಕೆ ನೋಡು. ಸೌಮ್ಯನ ಮಂಡೆಗೂ ದಾದನ ಆತಂಡು ದಾದ ದಾದ ಪಾತೆರೊಂದುಲ್ಲೆ ರಂದ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ. ಆಂಡುಲ್ಲೆ. ಓಕೆ ಅಣ್ಣ, ಲೈಕ್ ಕೊಟ್ಟೆ. ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ. ಹಾಗೆ ಎಲ್ಲಿಂದ ಲೈವ್ ನೋಡ್ತಿದ್ದೀರಾ ಅದನ್ನೊಂದು ಹೇಳಿ. ಕಮೆಂಟ್ ಹಾಕಿ. ಹೋಗೋಕ್ಕೆ ಮನಸ್ಸಿಲ್ಲ ಅಂದರೆ ಹೋಗೋಕ್ಕೆ ದಾರಿ ಉಂಟು ಮುದ್ದೂಲಿ. ಹೌದಾ? ನಾನು ದುಬೈಯಿಂದ. ಹೌದಾ? ಓಕೆ ಓಕೆ. ನಾನು ಮೈಸೂರಿಂದ ಲೈವ್ ನೋಡ್ತೀನಿ. ಆಡಿ ಅಣ್ಣ, ಮಂಡಿಗೆ ಹೊಡಿತೇನೆ ನೋಡಿ. ನಿಮಗೆ ಕೇಳಿದ್ದಲ್ಲ, ಅವ್ರಿಗೆ ಕೇಳಿದ್ದು, ಹೊಸಬ್ರಿಗೆ. ಪೆರಡೆ ಅಲ್ಲ ಹಾಕಿ ಬೋರ್ಡು ಹೆಂಗಿತ್ತೇನೆ ಸಂಪತ್ತಣ್ಣ ಅಂದ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ, ಕನೆಕ್ಟ್ ಆಗಿ ಆಯಿತಾ, ಸಪೋರ್ಟ್ ಮಾಡಿ. ಆನಲ್ಲಿದ್ದೇನೆ. ಓಕೆ ಅರಡಿ ಅಣ್ಣ, ಆನಲ್ಲಿ. ನೀವು ಯಾವ ಭಾಷೆ ಮಾತಾಡೋದು? ನಮ್ಮ ಭಾಷೆ ತುಳು ಭಾಷೆ. ನಿಮಗೆ ತುಳು ಬರುತ್ತಾ? ಇಲ್ಲವಾ? ಬರುತ್ತದಾ ಹೇಳಿ. ಮುದ್ದೂಲಿ ಜಾಗ್ರತೆ. ಓಕೆ ನೋಡು, ಜಾಗ್ರತೆಯಾಗಿರ್ತೇನೆ. ದೇವತೆನೂ ಅಲ್ಲ ಅದು. ಇಟ್ಸ್ ಓಕೆನಾ ಅಂತ ಹೇಳ್ತದೆ, ಗೊತ್ತಿಲ್ಲ, ನೋಡುವ ಯಾರು ಅಂತ. ನನಗೆ ತುಳು ಬರ್ಪುಂಡ ಅಂದ. ತುಳು ಬರ್ಪುಂಡ. ಓಕೆ ದೇವತೆ, ಅಂಚಂಡ ಪಾತಿರ್ಲಿ. ಅರ್ಧ ತುಳು ಅರ್ಧ ಕನ್ನಡ ಪಾತಿರೋಜ್ಜಿ. ಕರೆಕ್ಟ್ ಅದು ತುಳು ಪಾತಿರ್ಲಿ. ಮುದ್ದು ಪುಟ್ಟ ಎಂಚೊಲ್ಲರು. ಯಾನ್ ಸೌಖ್ಯ. ಕೃಷ್ಣ ಅಣ್ಣನ? ಹೌದಾ? ಕೃಷ್ಣ ಅಣ್ಣ ಈರ ಪಲ್ಲೆ. ಮುದ್ದೂಲಿ ಲೈವ್ ಯಾವಾಗ ಎಂಡ್ ಮಾಡ್ತೀರಾ? ತುಂಬ ಲೇಟ್ ಆಗುತ್ತೆ. ತುಂಬ ಲೇಟ್ ಇಲ್ಲ, ಒಂದು 5:15 ಎಂಡ್ ಮಾಡ್ತೇನೆ ನಾನು. ಸೌಮ್ಯ ಪೆರಡೆ ಬೋರ್ಡದ ಈಗ ಇರೆಗ ಪೂಂಜೆ ಎಪ್ಪಾ ಸಂಪತ್ತಣ್ಣ. ಯಾರು ಕೃಷ್ಣಣ್ಣ? ಹಾಗಾದರೆ ನೀವು ಯಾರು? ಮೂರ್ತಿ ಅಣ್ಣನ? ಪುಟ್ಟ ಅಂತ ಹೇಳೋದು ಅವರು, ಇಲ್ದಿದ್ರೆ ಬೇರೆ ಯಾರು ಪುಟ್ಟ ಅಂತ ಹೇಳ್ತಾರೆ? ಮಹೇಶ್ ಅಣ್ಣ ಹೇಳ್ತಾರೆ. ಹೇಳಿ. ಅಯ್ಯೋ, ಇದು ಯಾರು ಗೊತ್ತಾ ಮುದ್ದುಲಿ? ಅವರೇ ಇದ್ದಾರೆ, ನನಗೆ ಗೊತ್ತು ಯಾರು. ಯಾರವರು?
ಆ ಮುಂಡರೆ ಮುದ್ದು ಪುಟ್ಟ ಮಹೇಶ್ ಅಣ್ಣನ ಮಹೇಶ್ ಅಣ್ಣ ಕೃಷ್ಣ ಅಣ್ಣನ ಹೆಂಗೆ ರಡ್ಡೆ ನಿಖಲ ರಡ್ಡೆ ಜಂತ ಮಿತ್ ಡೌಟಿಂಗ್ ಮೂರ್ತಿ ಅಣ್ಣ ನೀವು ತಾನೇ ಅಂತ ಹೇಳ್ತಿದ್ದಾರೆ. ಹೌದಾ? ಸೌಮ್ಯ ಪೂಂಜೆ ಮಸ್ತು ಇಲ್ಲ ಮೂಲು ಪೆರಡಿಜ್ಜಿ ಕಿನ್ಯ ಇವರು ಅಲ್ಲೇ ಬಂದಿದ್ರು. ಎಲ್ಲಿ ಬಂದಿದ್ರು? ಕೃಷ್ಣ ಅಣ್ಣ ಈರೆ ಡೌಟ್ ಇಜ್ಜಿ ಮಹೇಶ್ ಅಣ್ಣೆ ಅಂಚ ಬೇತ ಐಡಿಡ್ ಬರ್ಪುಜೇರು ದಯಪಂಡ ಆರಡ ಒಂಜ ಐಡಿಪ್ಪು ಪನ್ಲೆ ಸತ್ಯವನ್ನೇ ಹೇಳಿ ಸುಳ್ಳು ಹೇಳಬೇಡಿ. ಬೇರೆ ಲೈವ್ನಲ್ಲಿ ಅಂದರೆ ಯಾರು ಇರಬೇಕು ಅವರು? ಮುದ್ದು ಪುಟ್ಟ ಚಿಪ್ಸ್ ತಿಂತಾರ? ಅಯ್ಯೋ ಕೃಷ್ಣ ಪರಮಾತ್ಮ, ಯಾರವರು ಚಿಪ್ಸ್ ತಿಂದಾರ? ಚಿಪ್ಸ್ ತಿಂತಿಜ್ಜಾನ ಬಿಸ್ಕಿಟ್ ತಿಂದೆ. ಸುಳ್ಳು ಮಾತು ಹೇಳಬೇಡಿ. ದೇವರ ಕಣ್ಣು ಬಾಯಿ ತಕೊಂಡು ಇರ್ಬೇಕೇನು ದಾದ ಕಮ್ಮಿ ಅಂಡ್ ಎಂತ ಮುದ್ದೂಲಿ ಅಂತ ಹೇಳ್ತಿದ್ದಾರೆ. ಇಂಕ್ ನೆತ್ತಿರ್ ಬರೋಡು ದಾದೆ ಸೌಮ್ಯ ದಾದೆ ಬಾತೇನು ಬಲ್ಲೆ. ಸೌಮ್ಯ ಇರೆಗ ಧರ್ಮಗು ಕಾಸು ಬುಡ್ಚಾಯ್ಕ್ ಬಾರ್ ಪಾಡ್ದ ಸಾಂಕೊಡು ಸಾಂಕೊಂದಿತ್ತರಡ ಮಲ್ಲ ಆಯ್ಬೊಕ್ಕ ಎಂಕ್ ಕೊರ್ಲೆ ಮಾರುವೆ ಈ ಸಂಪತ್ತಣ್ಣನಗೆ ಸೌಮ್ಯದಾದೆ ಬಿಂಗಿರ್ ಬಾತೇರ್ನು ಮಲ್ಲ ಲೈವ್ ಓನರ್ ಮ್ಯೂಟಾ? ಇಲ್ಲಲ್ಲ, ಮ್ಯೂಟ್ ಇಲ್ಲ. ಮುದ್ದೂಲಿ ನನಗೆ ಒಮ್ಮೊಮ್ಮೆ ತುಂಬ ಬೇಜಾರಾಗುತ್ತೆ. ಯಾರ ಮುಂದೇನೂ ಹೇಳೋಕ್ಕೆ ಕಷ್ಟ ಆಗುತ್ತೆ ಗೊತ್ತಾ? ಏನು ಕಷ್ಟ? ಯಾಕೆ ಕಷ್ಟ? ಏನಾಯಿತು ಎಲ್ಲ ನೀವು ಹೇಳಿದರೆ ನಾವು ಕೇಳ್ಬೋದು. ನೀವು ಅದನ್ನು ಮನಸ್ಸಲ್ಲೇ ಇಟ್ಕೊಂಡ್ರೆ ನಾವೆಂತ ಹೇಳೋದು ಹೇಳಿ ನೂರವರೇ. ಇಲ್ಲಿ ಕೇಳುವವರು ತುಂಬ ಮಂದಿ ಇದ್ದಾರೆ. ಆರ್ ಡಿ ಅಣ್ಣ ಇದ್ದಾರೆ, ಸಂಪತ್ ಅಣ್ಣ ಇದ್ದಾರೆ, ಸಿಂಪಲ್ ಅಣ್ಣ ಇದ್ದಾರೆ. ಅವ್ರ ಜೊತೆ ಮಾತಾಡಿ, ಶೇರ್ ಮಾಡ್ಕೊಳ್ಳಿ, ಓಕೆನಾ? ಎಲ್ಲ ಹೋದ್ರಾ? ಹ್ಞೂ ಮುದ್ದೂಲಿ, ಹೌದು. ಶೇರ್ ಮಾಡಿಕೊಂಡ್ರೆ ಯಾರಿಗೂ ಇದಾಗಲ್ಲ. ಅವರು ಕೂಡ ಸೊಲ್ಯೂಷನ್ ಹೇಳ್ತಾರೆ ಗೊತ್ತಿದ್ರೆ. ಸೌಮ್ಯ ನೆತ್ತಿರು ಬೋರ್ಡಂಡ ಎನ್ನ ಕೊರ್ಪೆ ಆವತ್ತ ಫುಲ್ಲು ತಮಿಳ್ ಮಂಡ್ಯರ್ನ ಲೈಕ್ ಡನ್ ಈಗ ಕೊಟ್ರಾ? ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ. ಸರಿ, ನಾನು ಲೈವ್ ಎಂಡ್ ಮಾಡ್ತೇನೆ, ಯಾರು ಕೂಡ ಇಲ್ಲಲ್ಲ, ಓಕೆನಾ? ಆರ್ ಡಿ ಅಣ್ಣ, ಆಮೇಲೆ ಸಂಪತ್ ಅಣ್ಣ, ಸೌಮ್ಯ, ಪ್ರೀತಮ್, ಸಿಂಪಲ್ ಅಣ್ಣ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸುನಿಯಕ್ಕ, ರಾಧಿಕಕ್ಕ. ಇನ್ನೊಂದು ಲೈವಲ್ಲಿ ಸಿಗ್ತೇನೆ. ಬಾಯ್ ಹೇಳಿ ಆಯ್ತಾ ಎಲ್ರು? ಬಾಯ್ ಹೇಳಿ. ಪೋರ್ಚಿ ಅಯ್ಯೋ
ಬಡ ಅಂಡ ಚಕ್ಕುಲು ತಿಂದೆ. ಟೈಮ್ ಎತ್ತಾನು ಪನ್ಲೆ 5-4. ಸರಿ ಸಂಪತ್ತಣ್ಣ, ಟಾಟಾ. పోండ దీపు జుతులే అన్న ఇప్పునాగ అన్నె మళ్ళా పిలియ అన్నకు పోడియార అంది సంపతాన్ని అన్న ఇప్పునాగ పోపున వాతెర బల్లి ಸುನಿಸಿಸ್ಪೋಯರಾ ಪೋಯರಣ್ಣ ಆರು ಲೈವ್ ಮಲ್ತೊಂದು ಉಲ್ಲೆರ ಅಂದೋಲ್ಲ ಹೆಚ್ಚಿನ ಅಂಶ ಲೈವ್ ಇಪ್ಪು ತುಲೆ ಓಲ್ಲೆರ್ ನಮ್ಮ ಜನಕ್ಲ ಮಾತೆರ್ಲ ಬೈಜ್ಜರ ಇಜ್ಜಣ್ಣ ಯಾನ ಪರೊಂದುಲ್ಲೆ ಮುದ್ದು ಸಿಸ್ ಬಲೆ ಪರ್ಕ ಓಕೆ ಪರ್ಕ ಪೋಯಿ ಅಂಚಂಡ ಬಾಯ್ ಲೈವ್ ಎಂಡ್ ಮಲ್ಪುಗ ಸೌಮ್ಯ ಹೋಗಬೇಡ ಅಣ್ಣ ಇಪ್ಪುನಾಗ ಸೌಮ್ಯ ಹೋಗಲ್ಲ ನಾನು ಹೊರಡ್ತೀನಿ ಓಕೆನಾ ಬಾಯ್ ಮುದ್ದೂಲಿ ಅಂತ ಹೇಳ್ತಿದ್ದಾರೆ 100 ಬಾಯ್ ಬಾಯ್ ಎಲ್ರಿಗೂ ಟಾಟಾ ಶುಭರಾತ್ರಿ ಅಂತ ನಾನು ಈಗಲೇ ಹೇಳ್ತೇನೆ ನೈಟ್ ಸಿಗಲ್ಲಲ್ಲ ಹಾಗಾಗಿ ಏಪಲ ಕಂಪೆನಿಗೆ ರವಿ ಬ್ರೋ ಇಜ್ಜಿಂಡ ಶಾಂತಸಿಸ್ ಉಪ್ಪೋಯರು ಪರ್ರೆ ಇನಿ ಹಾಕ್ಲ ಇಜ್ಜೇರು ಈರ್ಬಾಲಿ ಓಕೆ ಓಕೆ ಅಣ್ಣ ಪೊಯ್ ಸೌಮ್ಯ ಅವರೇ ಎಲ್ಲಿದ್ದಾರೆ ಸೌಮ್ಯ ಇದ್ದಾರಲ್ಲ ಸಂಪತಣ್ಣ ಒಂಜಿ 10 ದಿನ ಪೋವಡಣ್ಣ ಅಂತ ಹೇಳ್ತಿದ್ದಾರೆ ಸೌಮ್ಯ ಓಕೆ ಫ್ರೆಂಡ್ಸ್ ಬಾಯ್ ನಾಳೆ ಸಿಗುವ ನಾಳೆ ಇಲ್ಲ ಇನ್ನು ಸೋಮವಾರ ಲೈವಲ್ಲಿ ಸಿಗುವ ಓಕೆನಾ ನಾಳೆ ಬ್ಯುಸಿ ಇರ್ತೇನೆ ಸೋಮವಾರದ ಲೈವಲ್ಲಿ ನಿಮ್ಮ ಜೊತೆ ಮಾತಾಡ್ತೇನೆ ಎಂಡು ಮಲ್ಪುನ ಅಂದಣ್ಣ ಏರ್ಲೆಜ್ಜರತ್ತೆ ಅದ ಬೋರಾಪು ಮಸ್ತ್ ಜನ ಎತ್ತಂಡ ಪಾತರ್ರಾಪು ಓಕೆನಾ ಅಣ್ಣ ಒಂಜಿ ಬಾಯ್ ಪನ್ಪಾರ ಮಾತಾಡ್ಲ ಒಂಜಿ ಬಾಯ್ ಪನ್ಲೆ ಸೌಮ್ಯ ಟಾಟಾ ಪನಂದಿಲ್ಲೇರು ಸಂಪತಣ್ಣೆ ಈರ್ನ ವಾಯ್ಸ್ ಮೆಲ್ಲಕೇನು ನಿಂಕ ಅಂದ ವಾಯ್ಸ್ ಕೇನುಜ ಅಣ್ಣ ದಾನೆ ವಾಯ್ಸ್ ಮೆಲ್ಲಗೇನು ಮುದ್ದು ಟಾಟಾ ಸಂಪತಣ್ಣ ವಾಯ್ಸ್ ಕೇನುಜೆ ದಾನೆ ಬೇಗ ಎಂಡು ಮಲ್ಪುನು ಏರ್ಲ ಇಜ್ಜೇರಣ್ಣ ಬೋರಾಪು ಅಣ್ಣ ಟಾಟಾ ಅಂತ ಸೌಮ್ಯ ಇತ್ತಗೇನುಡ ಅವಳೊಂದು ಮೆಲ್ಲದಿದ್ದಿತ್ತೆ ವಾಲ್ಯೂಮು ಕಮ್ಮಿ ದಿದ್ದಿತ್ತೆ ಕೇನುಂಡಿ ಅಂತ ಸಂಪತ್ತ ವಾಲ್ಯೂಮ್ ಕಮ್ಮಿ ಇತ್ತಂಡು ಅಂಚವಲ್ಲ ಕೇನಿಜ ಮುದ್ದು ಅಕ್ಕ ಟಾಟಾ ಸೌಮ್ಯ ಟಾಟಾ ಮೆಲ್ಲ ಪೊಲಿ ಅಂದೆ ಸಿಸ್ ಇತ್ತು ಸಮಾಂಡ್ ಇತ್ತು ಸರಿಯಾಡ 1 hour ಆಂಡ್ ಲೈವ್ ಮಲ್ಲೆಜ್ ಏನೊಂಜಿ ಸಾಂಗ್ ಅಂಡಲ್ಲ ಅಪ್ಲೋಡ್ ಮಲ್ಪುಗನ ತೂಪು ಸಾಂಗ್ ಅಪ್ಲೋಡ್ ಮಲ್ಪೊಡೆ ಬರ್ವೇರು ಪೂರ ಚಾಪರೊಂದು ಉಪ್ಪೋಡು ಅಂದ ಎಂಕ್ ಒಂಜಿ ಸಾಂಗ್ ಕೇಂದೇರು ಆ ಸಾಂಗ್ ನಾನು ಟ್ರೈ ಮಲ್ಪೋಡ ಅಣ್ಣ ಈರಡಕೇನಂದಿಲ್ಲ ಒಂಜಿ ಸಾಂಗ್ ಕೇಂದೇರು ಯಜಮಾನ ಮೂವಿದ ಆ ಸಾಂಗನ್ನು ಟ್ರೈ ಮಲ್ಪೋಲೆ ಎನ್ನ ವಾಯ್ಸ್ ಸರಿ ಉಂಡ ಗೊತ್ತುಚ್ಚಿ ಸೌಮ್ಯ ಮೆಲ್ಲ ಪೋಲೆ ಜಾರ್ದು ಬೂರೊಚ್ಚಿ ಬಯ್ಯ ಲಂಡನ್ ಟಿಕೆಟ್ ಪೋಯಿ ಆವ್ ಸಿಸ್ ಮಲ್ಪ್ಲೆ ಆಲ್ ದ ಬೆಸ್ಟ್ ಓಕೆ ಅಣ್ಣ ಚೆನ್ನ ನಾವು ಇತ್ತ ಟ್ರೈ ಮಲ್ಪೆ ಓಕೆನಾ ಮ್ಯೂಸಿಕ್ ಪಾಡ್ರ ಇಜ್ಜತೆ ಅವೇ ಮಲ್ಲ ಪ್ರಾಬ್ಲಮ್ ಓಕೆ ಗೈಸ್ ಬಾಯ್ ಟಾಟಾ ಅಣ್ಣ.